ಪಾವೂರು ಉಳಿಯ ಸೇರಿದಂತೆ ದ್ವೀಪ ಪ್ರದೇಶದಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿರುವ ಅಕ್ರಮ ಮರಳುಗಾರಿಕೆ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ. ಕ್ಯಾಥೋಲಿಕ್ ಸಭಾದ ನೇತೃತ್ವದಲ್ಲಿ ನಡೆಸಲಾದ ಈ ಪ್ರತಿಭಟನೆಗೆ ಸಮಾನ ಮನಸ್ಕ ಸಂಘಟನೆ ಹಾಗೂ ಜಾತಿ ಧರ್ಮ ಪಕ್ಷಾತೀತ ನಿಲುವಿನ ಸಾವಿರಾರು ಜನ ಬೆಂಬಲ ನೀಡಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ ಜನರು ಅಕ್ರಮ ಮರಳುಗಾರಿಕೆಗೆ ಕಡಿವಾಣ ಹಾಕಿ ಅಂತ ಜಿಲ್ಲಾಡಳಿತಕ್ಕೆ ಒತ್ತಾಯಿಸಿದ್ದಾರೆ. ದೀಪ ಉಳಿಸಿ ದೀಪ ಉಳಿಸಿ ಜೀವನ ನಡೆಸುತ್ತಾ ಬಂದಿರುವ ಪಾವೂರು ಹುಲಿಯ ರಾಣಿಪುರದಲ್ಲಿ ಜಿಲ್ಲೆಯ ಜನತೆ ಒಂದಾಗಿದೆ. ಮರಳು ಮಾಫಿಯಾದಿಂದ ದ್ವೀಪಗಳು ನಾಶವಾಗುತ್ತಿದೆ ಅಂತ ಹಲವಾರು ಬಾರಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿತ್ತು. ಮನವಿಗೆ ಸ್ಪಂದನೆ ಸಿಗದೇ ಇದ್ದಾಗ ಪ್ರತಿಭಟನೆಗಳನ್ನು ಕೂಡ ನಡೆಸಿ ಸಮಸ್ಯೆಯ ಗಮನ ಸೆಳೆಯುವ ಪ್ರಯತ್ನ ಮಾಡಲಾಗಿತ್ತು. ಆದ್ರೆ ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ ಎಂಬ ರೀತಿಯಲ್ಲಿ ವರ್ತಿಸಿದ ಜಿಲ್ಲಾಡಳಿತಕ್ಕೆ ಬಿಸಿ ಮುಟ್ಟಿಸುವ ಕೆಲಸವನ್ನ ಕ್ಯಾಥೋಲಿಕ್ ಸಭಾದ ಮೂಲಕ ಮಾಡಲಾಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ ಪ್ರತಿಭಟನಾಕಾರರು ಅಕ್ರಮ ಮರಳುಗಾರಿಕೆಯನ್ನ ನಿಲ್ಲಿಸುವಂತೆ ಒತ್ತಾಯಿಸಿದ್ದಾರೆ. ಕ್ಯಾಥೋಲಿಕ್ ಮಹಾಸಭಾದ ರೊನಾಲ್ಡ್ ಕ್ಯಾಸ್ಟಿಲಿನ್ ಮಾತನಾಡಿ, ಜನರ ಬದುಕು ಕಸಿದುಕೊಳ್ಳುತ್ತಿರುವ ಈ ಅಕ್ರಮದ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಸಾಧಾರಣ ನಾಗರಿಕರು ನಾವು ನಿಮ್ಮ ಅಧಿಕಾರಿಗಳಿಗೆ, ಪೊಲೀಸ್ ವ್ಯವಸ್ಥೆಗೆ ನಾವು ಯಾರು ಹೇಳಲಿಕ್ಕೆ ಅಪ್ಪ ನೀವು ಸರಿಯಾಗಿ ಈ ಕಾನೂನು ವ್ಯವಸ್ಥೆ ಅಂತ ನೋಡ್ಕೊಳ್ಳಿ ಅಂತ ಹೇಳಲಿಕ್ಕೆ ನಾವು ಯಾರು? ಸರ್ಕಾರಕ್ಕೆ ರಾಯಲ್ಟಿ ತಪ್ತಾ ಇದೆ, ಅದನ್ನು ನೀವು ಮಾಡದಿದ್ರೆ ನಿಮ್ಗೆ ಶಿಕ್ಷೆ ಆಗ್ತದೆ ಅಂತ ನಾವು ಯಾರು ಹೇಳಲಿಕ್ಕೆ? ನಾವು ಸಾಧಾರಣ ನಾಗರಿಕರು, ಈ ನಮ್ಮ ದೇಶದ ಈ ರಾಜ್ಯದ ನಿವಾಸಿಗಳು, ನಮ್ಗೆ ಆ ಹಕ್ಕೇ ಇಲ್ಲ. ನಾವು ಹೆದರ್ಕೊಂಡು ಬದುಕಬೇಕು. ಈ ದಂಧೆಕೋರಗಳಿಂದ, ಕಳ್ಳರಿಂದ ಕೂಡ ನಾವು ಹೆದರಬೇಕು. ನಮ್ಮ ವ್ಯವಸ್ಥೆಯಿಂದ, ನಮ್ಮ ಕಾನೂನು ವ್ಯವಸ್ಥೆಯಿಂದ, ಅಧಿಕಾರಿಗಳಿಂದಲೂ ಕೂಡ ನಾವು ಹೆದರ್ಕೊಂಡು ಜೀವಿಸಬೇಕು. ನಮ್ಮ ರಾಜಕಾರಣಿಗಳ ಹತ್ರ ಹೋದ್ರೆ ನಮ್ಮ ವಿರೋಧ ಪಕ್ಷದವರು ಅಲ್ಲಿ ಆ ಏರಿಯಾದಲ್ಲಿ ಹೊಯ್ಗೆ ತೆಗಿತಾರೆ, ಈ ಏರಿಯಾದಲ್ಲಿ ನಾನು ಬೇಡ ಹೇಳಿದ್ರೆ ನಮ್ಮ ಕಾರ್ಯಕರ್ತರಿಗೆ ಬೇಜಾರಾಗೋದಿಲ್ವಾ ಅಂತ ಕೇಳ್ತಾರೆ. ಏನ್ ಅರ್ಥ ಇದ್ರದು? ಅವರು ಕಳ್ಳತನ ಮಾಡ್ತಾ ಇದ್ದಾರೆ, ನಮ್ಮ ಜನರಿಗೆ ಕೂಡ ಕಳ್ಳತನ ಮಾಡುವ. ಇದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್, ಕಾಂಪ್ರಮೈಸ್ ಪಾಲಿಟಿಕ್ಸ್ ಕೂಡ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇದೆ. ಹೌದಾ ಇಲ್ಲ ನೀವೇ ಹೇಳಿ. ಹೌದು. ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ ಜನರು ಅಕ್ರಮ ಮರಳುಗಾರಿಕೆಯ ವಿರುದ್ಧ ಸಿಡಿದೆದ್ದಿದ್ದಾರೆ. ಈ ಹೋರಾಟ ಕೇವಲ ದ್ವೀಪ ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿರಿಸದೆ ಜಿಲ್ಲೆಯ ಎಲ್ಲೆಡೆ ನಡೆಯುತ್ತಿರುವ ಅಕ್ರಮ ಮರಳುಗಾರಿಕೆಯ ವಿರುದ್ಧದ ಹೋರಾಟವಾಗಿದೆ. ಜಿಲ್ಲಾಡಳಿತ ಹಾಗೂ ಜಿಲ್ಲೆಯ ಎರಡೂ ಪ್ರಬಲ ರಾಜಕೀಯ ಪಕ್ಷಗಳು ಈ ಅಕ್ರಮದಲ್ಲಿ ಭಾಗಿಯಾದವರನ್ನ ರಕ್ಷಣೆ ಮಾಡಬಾರದು ಎಂದು ಎಚ್ಚರಿಕೆ ನೀಡಲಾಗಿದೆ. ಸಭೆಯಲ್ಲಿ ಮಾತನಾಡಿದ ಸಮಾನ ಮನಸ್ಕ ಸಂಘಟನೆಯ ಮುನೀರ್ ಕಾಟಿಪಳ್ಳ, ಜಿಲ್ಲೆಯಲ್ಲಿ ನಡೆಯುತ್ತಿರುವ ಅಕ್ರಮ ಮರಳು ದಂಧೆಯ ರಹಸ್ಯವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಇದರಲ್ಲಿ ರಾಜಕೀಯದವರ ಪಾಲೆಷ್ಟು, ಅಧಿಕಾರಿಗಳ ಪಾಲೆಷ್ಟು ಎಂಬುದನ್ನ ವಿವರಿಸಿದ್ದಾರೆ. ಅಷ್ಟೇ ಅಲ್ಲದೆ ಅಕ್ರಮ ಮರಳುಗಾರಿಕೆ ಇನ್ನೂ ಮುಂದುವರೆದಲ್ಲೇ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಎಲ್ಲ ಸಮಾನ ಮನಸ್ಕ ಸಂಘಟನೆಯವರಲ್ಲಿ ಹೋದ್ಮೇಲೆ ಒಂದು ಭಾವಿಸಿದ್ವಿ, ಇನ್ನು ಕನಿಷ್ಠ ಒಂದು 5-6 ತಿಂಗಳು ಅಕ್ರಮ ಮರಳುಗಾರಿಕೆ ಮಾಡುವವರು ಆ ದ್ವೀಪದಲ್ಲಿ ಮರಳು ಎತ್ತಲಿಕ್ಕೆ ಬರ್ಲಿಕ್ಕಿಲ್ಲ ಅಂತ. ಆದ್ರೆ ನಮ್ಮ ಆ ನಿರೀಕ್ಷೆ ಹುಸಿಯಾಯಿತು. ಮರು ದಿವಸವೇ ನಾವು ಅಲ್ಲಿಗೆ ಹೋಗಿ ವಾಪಸ್ ಬರ್ತಾ ಇದ್ದೀವಿ. ಈ ಕಡೆಯಿಂದ ನಮ್ಮ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ಆ ಕಡೆಗೆ ಹೋದ್ರು, ಮರಳು ದಂಧೆಯವರ ದೋಣಿಯಲ್ಲೇ ವಿಸಿಟ್ ಮಾಡಿದ್ರು, ಜಿಲ್ಲಾಧಿಕಾರಿಗೆ ವರದಿ ಕೊಟ್ಟರು, ಯಾವ ಅಕ್ರಮ ಕೂಡ ಇಲ್ಲ ಅಂತ. ನಾಚಿಕೆ ಆಗೋದಿಲ್ವೇ ಇವರಿಗೆ? ಕೆಲವು ವಾಹಿನಿಗಳು, ದೈಜಿ ವರ್ಲ್ಡ್ ಸೇರಿ ಕೆಲವು ವಾಹಿನಿಗಳು ನಿರಂತರವಾಗಿ ಆ ವಿಡಿಯೋಗಳನ್ನು ತೋರಿಸಿ ಅಲ್ಲಿ ದೋಣಿಗಳು ಮಣ್ಣೆತ್ತಾ ಇರೋದನ್ನು ತೋರಿಸ್ತಾ ಇದ್ರು ಕೂಡ ಇವರು ಹೇಳಿದ್ರು ಅಲ್ಲಿ ಅಕ್ರಮ ಮರಳುಗಾರಿಕೆನೇ ಇಲ್ಲ ಅಂತ. ಆ ಅಧಿಕಾರಿಗೆ ಜಿಲ್ಲಾಧಿಕಾರಿ ಏನಾದ್ರೂ ಶಿಕ್ಷೆ ಕೊಟ್ರ? ಇಲ್ವಲ್ಲ. ಈಗಲೂ ಆ ಅಧಿಕಾರಿ ಮರಳು ದಂಧೆಯವರಿಂದ ಪ್ರತಿ ತಿಂಗಳು ಮಾಮೂಲಿ ಎತ್ತೋದ್ರಲ್ಲೇ ಬಿಸಿ ಇದ್ದಾರೆ. ಮಾಮೂಲಿ ಎತ್ತೋದ್ರಲ್ಲಿ ಯಾಕೆ ಅವ್ರನ್ನ ವರ್ಗಾವಣೆ ಮಾಡಲಿಲ್ಲ? ಆ ನಂತರ ಮತ್ತೊಂದು ಸಮಿತಿಯನ್ನ ಜಿಲ್ಲಾಧಿಕಾರಿ ನೇಮಿಸಿದ್ರು. ಎರಡೂವರೆ ತಿಂಗಳು ಆ ಸಮಿತಿಯ ಸುದ್ದಿ ಇರಲಿಲ್ಲ, ಅದು ನಿದ್ರೆಗೆ ಜಾರಿತ್ತು. ಹೀಗೆ ಮೆರವಣಿಗೆ ಬಹಳ ದೊಡ್ಡ ರೀತಿಯಲ್ಲಿ ಆಗ್ತದೆ.
3 ಕುದುರೆಗಳು ಮಾತ್ರ ಅಲ್ಲ, ಮಂಗಳೂರಿನ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಜನ ಈ ಒಂದು ಅಕ್ರಮದ ವಿರುದ್ಧ, ದ್ವೀಪದ ನಾಶದ ವಿರುದ್ಧ, ಅಲ್ಲಿಯ ಜನರ ಬದುಕಿನ ಮೇಲೆ ಆಗ್ತಾ ಇರುವಂತಹ ಒಂದು ಹೀನಾಯ ದಾಳಿಯನ್ನು ಪ್ರತಿಭಟಿಸಿ ಬೀದಿಗಿಳಿತಾ ಇದ್ದಾರೆ ಅಂತ ಗೊತ್ತಾದಾಗ ಇವತ್ತಿನ ಪತ್ರಿಕೆಗಳಲ್ಲಿ ಜಿಲ್ಲಾಧಿಕಾರಿಗಳ ಪ್ರಕಟಣೆ ಬಂದಿದೆ. ಅಕ್ರಮ ಮರಳುಗಾರಿಕೆಯನ್ನ ನಾವು ನಿಲ್ಲಿಸಲಿಕ್ಕೆ ಕ್ರಮವನ್ನು ಕೈಗೊಳ್ತಾ ಇದ್ದೀವಿ. ವರದಿಯನ್ನ ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆ ಎಸಿಪಿ ಅವರದೊಂದು ವರದಿ ಬಂದಿದೆ. ಅದೇ ರೀತಿಯಲ್ಲಿ ಇಲ್ಲಿಯ ಅಸಿಸ್ಟೆಂಟ್ ಕಮಿಷನರ್ ಅವರ ಒಂದು ವರದಿ ಬಂದಿದೆ. ಈ ವರದಿ ಆಧಾರದಲ್ಲಿ ನಾವು ಕೆಲವು ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಪಾವೂರು ಉಳಿಯ ಗ್ರಾಮಸ್ಥರು ಇತ್ತೀಚೆಗೆ ಪ್ರಜಾಪ್ರಭುತ್ವ ದಿನಾಚರಣೆಯಂದು ನೇತ್ರಾವತಿ ನದಿಗೆ ಇಳಿದು ಪ್ರತಿಭಟನೆ ನಡೆಸಿದ್ದರು. ದ್ವೀಪದ ನಾಶದೊಂದಿಗೆ ತಮ್ಮ ಬದುಕು ನಾಶವಾಗುತ್ತಿದೆ, ಹೀಗಾಗಿ ಈ ಅಕ್ರಮವನ್ನ ತಡೆಯಿರಿ ಅಂತ ಬೇಡಿಕೊಂಡಿದ್ರು. ಇದೀಗ ಈ ಉಗ್ರ ಪ್ರತಿಭಟನೆಯ ಬಳಿಕವಾದ್ರೂ ಅಕ್ರಮಕ್ಕೆ ಬ್ರೇಕ್ ಬೀಳಲಿದೆಯಾ? ಕಾದು ನೋಡಬೇಕಾಗಿದೆ. ಜನರು ದೀಪ ಉಳಿಸಿ ಜೀವನ ನಡೆಸುತ್ತಾ ಬಂದಿರುವ ಪಾವೂರು ಉಳಿಯ ರಾಣಿಪುರದಲ್ಲಿ ಜಿಲ್ಲೆ ಜನತೆ ಒಂದಾಗಿದೆ. ಇಂಕ್ವಿಲಾಬ್ ಜಿಂದಾಬಾದ್, ಐಕ್ಯ ಶಕ್ತಿ ಜಿಂದಾಬಾದ್. ಅಡುವುದಿಲ್ಲ